ಪ್ರಾರಂಭ ಆಗಿ ದಶಮಾನೋತ್ಸವವನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಟಿವಿಯವರು ಸಾಮಾಜಿಕ ಹಿತಚಿಂತನೆಯ ದೃಷ್ಟಿಯಲ್ಲಿ ಸಮಾಜಕ್ಕೆ ಮತ್ತು ಮುಂದಿನ ಮಕ್ಕಳ ಬೆಳವಣಿಗೆಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಮನೆ ಮನದಲ್ಲಿ ನಮ್ಮ ಟಿವಿಯ ಛಾಪನ್ನು ಸತ್ಕರ್ಮದ ಮೂಲಕ ಸದ್ಭಾವನೆಯನ್ನು ಪ್ರತಿಬಿಂಬಿಸತಕ್ಕಂಥ ದುಶ್ಚಟ ನಿರ್ಮೂಲ ಮಾಡತಕ್ಕಂಥ ಮನೋಭಾವವನ್ನು ದೂರೀಕರಿಸತಕ್ಕಂಥ ಮತ್ತು ಸಾಮಾಜಿಕ ಪ್ರಯೋಜನೆಯಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಆಗತಕ್ಕಂಥ ವೈಪರೀತ್ಯವನ್ನು ಸಮಾಜದ ತೀಡುವಿಕೆಗೆ ಪೂರಕವಾದಂಥ ವಾಹಿನಿಯನ್ನು ನಮ್ಮ ಟಿವಿ ಕೊಡ್ತಾ ಇರೋದು ಅರ್ಥಪೂರ್ಣ. ಎಷ್ಟೋ ರೀತಿಯ ಸತ್ಸಂಗಗಳನ್ನು ಟಿವಿಯ ಮೂಲಕ ಕೊಡುವುದರ ಮೂಲಕ ನೀತಿ ಬೋಧನೆಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ನಮ್ಮ ಟಿವಿ ಇನ್ನೂ ಯಶಸ್ಸನ್ನು ಕಾಣಲಿ, ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯ ಶ್ರೇಯೋಭಿವೃದ್ಧಿ ಆಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ.